ಸ್ಥಳೀಯ ನಾಯಿಗಳಿಗೆ ಕೂಡ ಪ್ರೋತ್ಸಾಹವನ್ನ ನೀಡಬೇಕು ಎನ್ನುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಮಂಗಳೂರು ಸೂಪರ್ ಸಂತೆ ಮತ್ತು ಅನಿಮಲ್ ಕ್ಯಾರೆಕ್ಟರ್ ಸಹಯೋಗದಲ್ಲಿ ದಿ ಗ್ರೇಟ್ ಇಂಡಿಯನ್ ಡಾಗ್ ವಾಕ್ ಆಯೋಜಿಸಿದ್ದಾರೆ. ಡಿಸೆಂಬರ್ 8ರಂದು ಪಣಂಬೂರು ಬೀಚ್ನಲ್ಲಿ ಡಾಗ್ ವಾಕ್ ಶೋ ನಡೆಯಲಿದೆ. ಡಿಸೆಂಬರ್ 8ರಂದು ಸಂಜೆ 6:30ರಿಂದ ಭಾನುವಾರ ಪಣಂಬೂರು ಬೀಚ್ನಲ್ಲಿ ನಡೆಯುವ ಈ ಡಾಗ್ ವಾಕ್ನಲ್ಲಿ 3 ವಿಭಾಗ ಮಾಡಿಕೊಳ್ಳಲಾಗಿದೆ. 1ರಿಂದ 7 ವರ್ಷದೊಳಗಿನ ಗಂಡು ಹೆಣ್ಣು ನಾಯಿಗಳು, 7 ವರ್ಷದ ಮೇಲ್ಪಟ್ಟ ನಾಯಿಗಳು ಹಾಗೂ ಅಂಗವೈಕಲ್ಯ ಹೊಂದಿರುವ 1 ವರ್ಷ ಮೇಲ್ಪಟ್ಟ ನಾಯಿಗಳು, ಕಡ್ಡಾಯವಾಗಿ ದೇಸಿ ನಾಯಿಗಳು ಹಾಗೂ ಕ್ರಾಸ್ ಬ್ರೀಡ್ನ ನಾಯಿಗಳಿಗೆ ಮಾತ್ರವೇ ಈ ಅವಕಾಶವಿದೆ. ನಾಯಿಗಳನ್ನು ನೋಂದಾಯಿಸಿ ಕರೆತರುವವರು ಸ್ಟೇಜ್ನಲ್ಲಿ ನಾಯಿಗಳೊಂದಿಗೆ ನಡೆದು ಬರಬೇಕು. ಆ ನಾಯಿ ಬಗ್ಗೆ 1 ನಿಮಿಷ ನಿರೂಪಕರು ವಿವರಣೆ ನೀಡಿದ ಬಳಿಕ ಇಳಿದು ಬರೋದು. ಇದು ಡಾಗ್ ವಾಕ್ ಕಾರ್ಯಕ್ರಮದ ಚಿತ್ರಣ. ಕಡಿಮೆ ರೋಗದ ಸ್ಥಳೀಯ ಹವಾಗುಣಗಳಿಗೆ ಹೊಂದಿಕೊಂಡು ಬದುಕುವ ಕನಿಷ್ಠ ಆಹಾರ ಬಯಸುವ ಈ ನಾಯಿಗಳಿಗೆ ಡಾಗ್ ಶೋಗಳಲ್ಲಿ ಎಂಟ್ರಿ ಇರೋದಿಲ್ಲ. ಎಲ್ಲಿ ಏನಿದ್ದರೂ ದೇಸಿ ನಾಯಿಗಳದೇ ಹವಾ. ಆದರೆ ನಗರದಲ್ಲಿ ಎಷ್ಟೋ ಮಂದಿ ಇಂತಹ ದೇಸಿ ನಾಯಿಗಳನ್ನ ಸಾಕುವ ಮಂದಿ ಇದ್ದಾರೆ. ನಾಯಿಗಳನ್ನ ಡಾಗ್ ವಾಕ್ಗೆ ಕರೆತರ ಬಯಸುವವರು ನಂಬರ್ 9900404971 ಅನ್ನ ಸಂಪರ್ಕಿಸಿ ನೋಂದಣಿ ಮಾಡಿಕೊಳ್ಬೇಕು. ನಾಯಿಗಳ ಫೋಟೋ ಕೂಡ ನೀಡಬೇಕು. ಇದರಲ್ಲಿ ನಾಯಿ ದತ್ತು ಸ್ವೀಕಾರವಷ್ಟೇ ಅಲ್ಲ, ದೇಸಿ ನಾಯಿ ಹೊಂದಿರುವ ಯಾರೇ ಆದರೂ ಭಾಗವಹಿಸಬಹುದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.